ಲಸಿಕೆ ವಿಚಾರದಲ್ಲಿ ನಾನು ಜನರಿಗೆ ತಪ್ಪು ಮಾಹಿತಿ ಕೊಟ್ಟಿದ್ದೇನೆ ಎಂಬ ಬಿಜೆಪಿ ನಾಯಕರ ಹೇಳಿಕೆಯನ್ನ ಮಾಜಿ ಸಚಿವ ಯುಟಿ ಖಾದರ್ ಖಂಡಿಸಿದ್ದಾರೆ. ಈ ಬಗ್ಗೆ ಬಿಜೆಪಿ ನಾಯಕರು ಸ್ಪಷ್ಟ ಮಾಹಿತಿ ಕೊಟ್ಟರೆ ತಕ್ಷಣವೇ ರಾಜಕೀಯದಲ್ಲಿ ನಿವೃತ್ತಿ ಪಡೆದುಕೊಳ್ಳುತ್ತೇನೆ. ಲಸಿಕೆ ವಿಚಾರದಲ್ಲಿ ಜನಪ್ರತಿನಿಧಿಗಳು ರಾಜಕೀಯ ಮಾಡುವುದನ್ನು ಬಿಡಬೇಕು. ಲಸಿಕೆ ಲಾಜಿಕ್ ಬಗ್ಗೆ ಜನಪ್ರತಿನಿಧಿಗಳು ತಿಳಿದುಕೊಳ್ಳಬೇಕು ಎಂದು ಅವರು ಹೇಳಿದರು. ಇನ್ನು ರಾಜ್ಯ ಸರ್ಕಾರದ ಪ್ಯಾಕೇಜ್ ತೃಪ್ತಿದಾಯಕವಲ್ಲ. ಅತಿ ಶೀಘ್ರದಲ್ಲೇ ಜನರಿಗೆ ಪ್ಯಾಕೇಜ್ ಸಿಗುವಂತಹ ರೀತಿಯಲ್ಲಿ ಸರ್ಕಾರ ಮಾಡಬೇಕು. ಈ ಬಗ್ಗೆ ಸರ್ಕಾರದ ನಿಲುವು ಸ್ಪಷ್ಟಪಡಿಸಬೇಕು ಎಂದು ಆಗ್ರಹಿಸಿದರು. ನೀವು ಲಸಿಕೆ ಸಂಬಂಧಪಟ್ಟಾಗೆ ರಾಜಕೀಯದ ಮಾತನಾಡೋದು ಬಿಡಿ. ಈಗ ಇವರು ಲಸಿಕೆದ ವಿಜ್ಞಾನ ಬಗ್ಗೆ ಮಾತಾಡ್ತಾ ಇಲ್ಲ. ಸರ್ಕಾರ ಲಸಿಕೆಯ ಲಾಜಿಕ್ ಬಗ್ಗೆ ಇವರು ಮಾತಾಡ್ತಾ ಇಲ್ಲ. ನಮ್ಮ ಲಸಿಕೆಯ ಬಗ್ಗೆ ರಾಜಕೀಯವಾಗಿ ಮಾತಾಡ್ತಾ ಹೊರತು ಅದರ ವಿಜ್ಞಾನ ಮತ್ತು ಲಾಜಿಕ್ ಬಗ್ಗೆ ಅವರು ಮಾತಾಡೋದಿಲ್ಲ. ಸೊ ನನ್ನ ಕಳಕಳಿ ವಿನಂತಿ ಎಲ್ಲ ಜವಾಬ್ದಾರಿ ಮುಖಂಡರುಗಳಿಗೆ, ಜನಪ್ರತಿನಿಧಿಗಳಿಗೆ, ನೀವು ಲಸಿಕೆಯ ಬಗ್ಗೆ ರಾಜ್ಯಕ್ಕೆ ಮಾತಾಡೋದು ನಿಲ್ಲಿಸಿ. ಲಸಿಕೆ ವಿಜ್ಞಾನ ಮತ್ತು ಲಸಿಕೆ ಲಾಜಿಕ್ ಬಗ್ಗೆ ನೀವು ಮಾತಾಡಿ. ಸೈನ್ಸ್ ಅಂತ ಹೇಳಿದರೆ ಒಂದು ಲಸಿಕೆ ಕೊಟ್ಟ ನಂತರ ನಿಜವಾಗಿಯೂ ಎಷ್ಟು ದಿವಸದಲ್ಲಿ ಕೊಡಬೇಕಿತ್ತು, ಅದು ಕೊಟ್ಟರೆ ಏನು ಲಾಭ, ಕೊಡದಿದ್ದು ಎಷ್ಟು ದಿವಸ ಏನು ನಷ್ಟ, ಅಥವಾ ಅದು ಮುಂದಕ್ಕೆ ಹೋಗ್ಬೋದಾ ಇಲ್ಲ ಅಂತೇಳಿ ಯು ಟಾಕ್ ಸೈನ್ಸ್ ಅಬೌಟ್ ವ್ಯಾಕ್ಸಿನ್. ನೀವು ವ್ಯಾಕ್ಸಿನ್ ಬಗ್ಗೆ ಸೈನ್ಸ್ ಮಾತಾಡೋದಿಲ್ಲ, ಬರೀ ಪೊಲಿಟಿಕ್ಸ್ ಮಾತಾಡ್ತಿದ್ರಿ. ಕಾಂಗ್ರೆಸ್ನವ್ರು ಹೇಳಿದ್ದಾರೆ, ಮೊನ್ನೆ ಹೇಳಿದೆ ಯಾರು ಮಹಾನಗರ ಪಾಲಿಕೆ ಯುಟಿ ಖಾದರ್, ಎಲ್ಲಿ ಅದು ಒಂದು ಸ್ಟೇಟ್ಮೆಂಟ್ ನಾನು ಲಸಿಕೆಯ ಬಗ್ಗೆ ಏನಾದರೂ ಜನರಿಗೆ ತಪ್ಪ ಅಭಿಪ್ರಾಯ ಕೊಟ್ಟಂತ ಒಂದು ನನ್ನ ಸ್ಟೇಟ್ಮೆಂಟ್ ತೋರಿಸಲಿ, ಐ ವಿಲ್ ರಿಸೈನ್ ಫ್ರಮ್ ಮೈ ಪೊಲಿಟಿಕ್ಸ್. ರಾಜ್ಯಕ್ಕೆ ಬಿಟ್ಟು ಹೋಗ್ತೇನೆ. ಒಂದೇ ಒಂದು ನಾವೆಲ್ಲೂ ಕೂಡ ಮಾತಾಡಲಿಲ್ಲ. ಇವರ ಗೊಂದಲ, ಇವರಿಗೆ ಬರುವಂಥ ದೂರನ್ನು ಜನರನ್ನು ದಿಕ್ಕು ತಪ್ಪಿಸಲಿಕ್ಕೆ ಬೇಕಾಗಿ ಈ ರೀತಿಯ ಸುಳ್ಳು ಆರೋಪ ಮಾಡ್ತಿರೋದು ಇವರಿಗೆ ಅತ್ಯಂತ ನಾಚಿಕೆ. ಸೊ ಪೊಲಿಟಿಕ್ಸ್ ಇಲ್ಲಿ ಅಲ್ಲ, ಅದರ ಬಗ್ಗೆ ಸೈನ್ಸ್ ಮಾತಾಡಿ. ನೀವು ಸೈನ್ಸ್ ಮಾತಾಡ್ತಾ ಇಲ್ಲ, ಇನ್ನು ಲಾಜಿಕ್ ಮಾತಾಡಿ.